ತಲವಾರು ಹಿಡ್ಕೊಂಡು ಬಂದಂಥವ್ರ ಎದುರುಗಡೆ ಹೋರಾಟ ಮಾಡಿ ನಿಮ್ಮನ್ನು ಗೆಲ್ಲಿಸಿದ್ವಿ ನಾವು. ಜೈಲಿಗೆ ಹಾಕಿದಂಥ ವ್ಯಕ್ತಿಗಳ ಎದುರಿಗೆ ನೀವು ಹೋರಾಟ ಮಾಡಿ ಗೆಲ್ಲಿಸಿದೀವಿ ನಾವು. ಇನ್ನು ನೀವ್ಯಾವ ಪುಟಕೋಸಿರಿ, ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಭಯಾನಕವಾದಂತಹ ತುರ್ತು ಪರಿಸ್ಥಿತಿಯಲ್ಲೇ ಹೋರಾಟ ಮಾಡಿದಂತಹ ಗಂಡಗಲಿಗಳಿದ್ದೀವಿ ನಾವು. ಸಿದ್ದರಾಮಯ್ಯ ಇರಲಿ ಅಥವಾ ಇನ್ಯಾರ್ಯಾರೋ ಇರಲಿ, ಎಲ್ಲರೂ ಕೂಡ ಏನೇನು ಮಾತಾಡ್ತಾರೆ. ಹಿಂದೂ ವಿರೋಧಿ, ಹಿಂದುತ್ವದ ಬಗ್ಗೆ ಒಂದು ದೂರ ತಳ್ಳುವಂತಹ ವಾತಾವರಣದಲ್ಲೇ ಹೋರಾಟ ಮಾಡಿ ಗೆದ್ದು ಬಂದಿದ್ದೀವಿ ನಾವು. ಇನ್ನು ಈ ರೀತಿಯ ಫೋನ್ ಮೂಲಕ ಯಾರನ್ನೋ ಕಳಿಸಿ ಅಥವಾ ಏನೋ ಮಾಡಿ ಸಾಲ ಸೋಲ ಅಥವಾ ಇನ್ನೇನೋ ಕೆಲಸ ಕಾರ್ಯ ಆ ರೀತಿ ಚಿಲ್ಲರೆ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮಗೆ ತಾಕತ್ತಿದೆಯಾ? ಸಿದ್ಧಾಂತದ ಹೆಸರಿನಲ್ಲಿ ಬನ್ನಿ, ಎದುರುಗಡೆ ಬನ್ನಿ. ಪ್ರಮೋದ್ ಮುತಾಲಿಕನ ಎದುರುಗಡೆಗೆ ಇವತ್ತು ಇದೇ ಕಾರ್ಕಳದಲ್ಲಿ ಒಂದು ಸ್ಟೇಜ್ ಹಾಕೋಣ. ನೀವು ಮಾತಾಡಿ, ನಾನು ಮಾತಾಡ್ತೇನೆ, ನೋಡೋಣ. ತಾಕತ್ತಿದೆಯಾ ಅವರಿಗೆ? ನೀವು ದುಡ್ಡಿನ ಅಹಂಕಾರ ಬೇಡ, ಅಧಿಕಾರದ ಅಹಂಕಾರ ಬೇಡ, ಸೊಕ್ಕಿನ ದರ್ಪ ಬೇಡ. ಸಿದ್ಧಾಂತದಿಂದ ಬಂದಿದ್ದೀರಿ, ತತ್ವದಿಂದ ಬಂದಿದ್ದೀರಿ, RSS ಇಂದ ಬಂದಿರಿ. ದ್ರೋಹ ಮಾಡಬೇಡಿ, ಬನ್ನಿ ಎದುರಿಗೆ ಎದುರ ಮಾತಾಡೋಣ. ಪಾಪ ಕಾರ್ಯಕರ್ತರಿಗೆ ಹೆದರಿಸಿ ನೀವು ಎಷ್ಟು ಹೆದರಿಸಿದ್ರು ಅದರ 10 ಪಟ್ಟು ಪುಟದಿ ಹೇಳ್ತಾರೆ ಅಂತ ನಾನು ಹೇಳ್ತೀನಿ. 10 ಪಟ್ಟು ಪುಟದಿ ಹೇಳ್ತಾರೆ. ಯಾಕಂದ್ರೆ ನನಗೆ ಗೊತ್ತು ಯಾರ್ಯಾರು ಹೇಗೆ. ಈಗ ನನ್ನ ಪ್ರಮೋದ್ ಮುತಾಲಿಕನ 108 ಕೇಸ್ ಇದ್ದಾರೆ. ನಮ್ಮ ಕಾರ್ಯಕರ್ತನ ಹಾಕಿದ್ದಾರೆ, ಅವರು ಸೋತಿಲ್ಲ, ಅವರು ಕೂಡ ಹಿಂದುತ್ವ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ನೀವು ಇನ್ನೂ ಕೇಸ್ ಹಾಕ್ಬೋದು, ಇನ್ನೂ ಬೆದರಿಸಬಹುದು, ಇನ್ನೇನೇನೋ ನಾಟಕ ಆಡಬಹುದು. ಆದರೆ ಇದರಿಂದನೇ ನಮ್ಮ ಕಾರ್ಯಕರ್ತರು ಮತ್ತೆ ಪುಟದ ಹೇಳ್ತಾರೆ, ನಿಮ್ಮನ್ನ ಮಲಗಿಸ್ತಾರೆ. ಈ ರೀತಿಯ ಚಿಲ್ಲರೆ ಬುದ್ಧಿ ಬಿಡಿ, ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ನೀವೇನು ಹೇಳಿದ್ರಿ? ನನಗೆ ಹಿಂದುತ್ವ ಮುಖ್ಯ, ರಾಜಕೀಯ ಅಲ್ಲ. ಎಸ್, ಬಹಳ ಸಂತೋಷ. ಪ್ರಮೋದ್ ಮುತಾಲಿಕಿನ ಹಿಂದುತ್ವ ಮತ್ತು ನಿಮ್ಮ ಹಿಂದುತ್ವ ತಕ್ಕಡಿಯಲ್ಲಿಟ್ಟು ತೂಕ ಮಾಡೋಣ. ಸೊ ಯಾರು ಹಿಂದುತ್ವಗೋಸ್ಕರ ಅಂತನ್ನುವಂಥದ್ದು ಆ ತಕ್ಕಡಿಯಲ್ಲಿ ಜನರ ಎದುರುಗಡೆ ಹೇಳೋಣ. ಅದಕ್ಕೆ ನೀವು ತ್ಯಾಗ ಮಾಡಿ. ಹಾಗಾದ್ರೆ ಪ್ರಮೋದ್ ಮುತಾಲಿಕರು ಬಂದಿದ್ದಾರೆ, ನಮ್ಮ ಗುರುಗಳು ಬಂದಿದ್ದಾರೆ, ನನ್ನನ್ನು ಬೆಳೆಸಿದವರು ಬಂದಿದ್ದಾರೆ. ಹಾಗಾಗಿ ನಾನು ಈ ಸಲ ಇಲ್ಲಿ ನಿಲ್ಲೋದಿಲ್ಲ, ಬೇರೆ ಕಡೆ ಎಲ್ಲರೂ ನಿಮ್ಮಲ್ಲಿ ನಿಜವಾಗಿಯೂ ಹಿಂದುತ್ವ ಇದ್ರೆ, ನಿಮ್ಮಲ್ಲಿ ನಿಜವಾಗಿಯೂ RSS ಇದ್ರೆ, ನಿಮಗೆ ಏನಾದರೂ ಪ್ರಾಮಾಣಿಕತೆ ಇದ್ರೆ ತ್ಯಾಗ ಮಾಡಿ ಬಿಟ್ಕೊಳ್ಳಿ. ನಾನು ತೋರಿಸ್ತೇನೆ ಹಿಂದುತ್ವ ಅಂತ, ನಾನು ಏನು ಅಂತ ತೋರಿಸ್ತೇನೆ. 5 ವರ್ಷದ ನಂತರ ಮತ್ತೆ ನಿಮ್ಮನ್ನೇ ಕರ್ಕೊಂಡು ಬಂದು ನಿಮ್ಮನ್ನೇ ಗೆಲ್ಲಿಸ್ತೀನಿ. ಈ ದಾರಿಯಿಂದ ನಡೀಪಾ ಅಂತ ಹೇಳಿ ನೀವು ತೋರಿಸ್ಕೊಡ್ತೀನಿ. ನಾನು ಈಗ ನಡೆದಿದ್ದು ಸಾಕು, ಗಳಿಸಿದ್ದು ಸಾಕು. ನಿಮ್ಮ ತಾತ ಮುತ್ತಾತ ಕೆಳಗಡೆ ಆ ಮರಿ ಏನದು ಮರಿ ಮೊಮ್ಮಗ ತರ ಗಳಿಸು ತಿನ್ನುವಷ್ಟು ಗಳಿಸ್ಬಿಟ್ಟಿದ್ರಿ, ಸಾಕು. ಸೊ ಈಗ ಬಿಟ್ಕೊಡಿ ನನಗೆ. ಮುತಾಲಿಕರು ಬನ್ನಿ, ನೀವೇ ನಿಂತ್ಕೊಳ್ಳಿ. ಆನಂದವಾಗಿ ನಾನು ನಿಮ್ಮನ್ನು ಬಿಟ್ಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನು ತಲೆ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತೀನಿ. ಇದು ನಿಜವಾದ ಹಿಂದುತ್ವ. ಮುತಾಲಿಕನಿಗೆ ಬೈಯೋದು, ಮುತಾಲಿಕನಿಗೆ ಇನ್ನೇನೇನೋ ಹೇಳೋದು. ಜನ ನೋಡ್ತಾ ಇದ್ದಾರೆ ಸ್ವಾಮಿ, ಜನ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮುತಾಲಿಕ್ ಯಾರು, ಯಾಕೆ ಬೈತಾ ಇದ್ದಾರೆ, ಏನಿವರು? ಅದಕ್ಕೆ ನಾನು ಇನ್ನೊಮ್ಮೆ ಈ ಶಾಸಕರಿಗೆ, ಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ 67 ವಯಸ್ಸು, ಬಸ್ ಲಾಸ್ಟ್. ಇದು ಇನ್ನೆಷ್ಟು ದಿನ ಬದುಕ್ತೀವಿ ಗೊತ್ತಿಲ್ಲ. ಆದರೆ ಸತ್ತ ನಂತರ ನಾನು ಹೊಗಳೋದು ಬೇಡ. ನೀವು 10%
1% ಆದರೂ ಆ ಮೋದಿಯ ಅಂಶ ನಿಮ್ಮಲ್ಲಿ ಇದೆ ಇದ್ರಿ, ಗೆದ್ದಂಥ MLAಗಳು, ಗೆದ್ದಂಥ MP ಗಳು, ಗೆದ್ದಂಥ ಎಲ್ಲರಿಗೂ ನಿಮಗೆ ಕೇಳ್ತಾ ಇದೆ, ಒಂದು ಸ್ವಲ್ಪ ಅದು ಇದೆ ಇದ್ರಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 2014ರಲ್ಲಿ ಗೆದ್ರು. ಮೊದಲನೇ ಪ್ರಧಾನಮಂತ್ರಿ ಆದ ತಕ್ಷಣನೇ ಅವರು ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಎಷ್ಟು ಸುಂದರವಾದಂಥ, ಎಷ್ಟು ಗ್ರೇಟ್ ಒಂದು ಯೋಜನೆಯನ್ನು ಡಿಕ್ಲೇರ್ ಮಾಡಿ ಬಹಳಷ್ಟು ಮಾಡಿದ್ದಾರೆ ಅವರು. ಆದ್ರೆ ನನಗೆ ಬಹಳ ಹಿಡಿಸಿದ್ದು ಅಂತಂದ್ರೆ, ಒಂದು ಸರಳ ಸುಲಭವಾದಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು. ಏನು ಅಂತಂದ್ರೆ, ಒಬ್ಬ MP 5 ವರ್ಷದಲ್ಲಿ 1 ವರ್ಷದಲ್ಲಿ 1 ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು, ದತ್ತು ತಗೊಳ್ಬೇಕು ಅಂತ ಹೇಳುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ. 1 ವರ್ಷದಲ್ಲಿ 1 ಗ್ರಾಮ ನೋಡಿ, ಇಂಥ ಶ್ರೇಷ್ಠ, ಸರಳ, ಸುಲಭ. ಹಾಗೆ ಇಡೀ ದೇಶದಲ್ಲಿರುವಂತವ್ರು ಸುಮಾರು ಒಂದು ರಾಜ್ಯಸಭಾ ಮೆಂಬರು, ಎಲೆಕ್ಟೆಡ್, ಅವರು ಇವರೆಲ್ಲ ಸೇರಿದರೆ ಒಂದು 1000 ಜನ ಅಂತ ಅಂದ್ಕೊಂಡು, ಆ 1000 ಜನ 1 ವರ್ಷದಲ್ಲಿ 1,000 ಆಯ್ತು. 1,000 ಗ್ರಾಮ ಆಯ್ತು. ಏನು ಗ್ರಾಮದಲ್ಲಿ ಏನ್ ಬೇಕು? ರಸ್ತೆ, ಲೈಟು, ನೀರು, ಶಾಲೆ, ಶೌಚಾಲಯ, ಇಷ್ಟೇ. ಇನ್ನೇನ್ ಬೇಕಾಗತ್ತೆ? ಸೊ ಇದನ್ನ ಅಭಿವೃದ್ಧಿ ಮಾಡೋಗೋಸ್ಕರ ಅವರು ಹೇಳಿಕೆ, ಅವರ ಯೋಜನೆಯನ್ನು ಡಿಕ್ಲೇರ್ ಮಾಡಿದ್ರು. ಒಬ್ಬ MP 1 ಗ್ರಾಮವನ್ನ 1 ವರ್ಷದಲ್ಲಿ ದತ್ತು ತಗೊಂಡು ಅದನ್ನು ಮಾಡಬೇಕು ಅಂತ. ನನ್ನ ಹತ್ರ RTI ಮೂಲಕ ನಾನು 5 ವರ್ಷದ ಹಿಂದೆ ಈ ಕರ್ನಾಟಕದ MP ಗಳು ಈ ಗ್ರಾಮ ದತ್ತು ತಗೊಳ್ಳೋ ಯೋಜನೆಯಲ್ಲಿ ಎಷ್ಟು ಜನ ಯಾವ್ಯಾವ ಗ್ರಾಮ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು RTI ಮೂಲಕ ಕೇಳಿದ್ರೆ ನಿಮಗೆ ಬಹಳ ಶಾಕ್ ಆಗತ್ತೆ. ಒಬ್ಬನೇ ಒಬ್ಬ MP ಇಲ್ಲ ರೀ, ಒಬ್ಬನೇ ಒಬ್ಬ MP ಇಲ್ಲ. ನನ್ನ ಹತ್ರ ಇದೆ ರೆಕಾರ್ಡ್. 28 MP ಗಳ ನನ್ನ ಹತ್ರ RTI ಮೂಲಕ ನನ್ನ ಹತ್ರ ದಾಖಲೆ ಇದೆ. ಏನಾಯ್ತು? ಯಾಕಾಯ್ತು? ಮೋದಿ ಅವರು ಹೇಳಿದ್ದಲ್ರಿ, ಆದರೆ ಸತ್ತ ನಂತರ ನನ್ನ ಹೊಗಳೋದು ಬೇಡ, ಫೋಟೋ ಇಟ್ಟು ಮುಖಾಲಿಟ್ಟು ಏನು ಹೋರಾಟಗಾರ ಇದ್ದ, 108 ಕೇಸ್ ಹಾಕೊಂಡ, ಗೋವುಗಳನ್ನು ಉಳಿಸಿದ, ಅದು ಬೇಡ. ನಾನು ಜೀವಂತ ಇದ್ದಾಗಲೇ ಪರಿವರ್ತನೆ ಒಂದು ದಾರಿ ಮಾದರಿಯನ್ನು ತೋರಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಬಾರಿ ನನಗೊಂದು ಅವಕಾಶ ಕೊಡಿ. ನೀವೇ ನನಗೆ ಇದನ್ನು ಬಿಟ್ಟು ಕೊಟ್ಟು, ನೀವೇ ನಿಂತುಕೊಂಡು ಗೆಲ್ಲಿಸಿದ್ರೆ, ನೀವು ಬಿಟ್ಟು ಕೊಟ್ಟರೆ ಇಡೀ ಕಾರ್ಯಕರ್ತರು ಇಷ್ಟು ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಎಸ್, ಇದು ಹಿಂದುತ್ವ, ಇದು ಹಿಂದುತ್ವದ ಪರಿವರ್ತನೆ ಆಯ್ತು ಇವರಲ್ಲಿ ಅಂತ ಹೇಳಿ ಖುಷಿ ಆಗುತ್ತೆ. ಪ್ರಚಂಡವಾಗಿ ಹಿಂದುತ್ವದ ಅಲೆ ಪ್ರಾರಂಭ ಆಗುತ್ತೆ. ಒಂದೇ ಒಂದು ಆಕಳು, ಒಂದೇ ಒಂದು ಹಸುವಿನ ರಕ್ತದ ಹನಿ ಈ ಕ್ಷೇತ್ರದಲ್ಲಿ ಬೆಳೆಸಿಕೊಡುವುದು ಅಂತ ಒಂದೇ ಒಂದು ಮತಾಂತರದ ಪ್ರಕ್ರಿಯೆ ಆಗುವುದಿಲ್ಲ, ಲವ್ ಜಿಹಾದ್ ಇಲ್ಲ. ಹೀಗೆ ಅನೇಕ ಹಿಂದುತ್ವದ ವಿಚಾರಧಾರೆಯನ್ನ ಪ್ರಾಮಾಣಿಕವಾಗಿ ಮಾಡಿ ತೋರಿಸ್ತೀನಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಶಾಸಕರೇ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನಗೆ ಒಂದು ಸಲ ಬಿಟ್ಟು ಬಿಡಿ. ಒಂದು ಸಲ ನನ್ನ ಕೊನೆ ಪ್ರಯತ್ನ ಇದೆ. ನಾನು ಈ ದೇಶಕ್ಕೆ, ಈ ಸಮಾಜಕ್ಕೆ, ಈ ಸಿದ್ಧಾಂತ, ಈ ಜನರಿಗೆ ನಿರಾಶೆ ತುಂಬಿದ್ದಾರೆ, ಅಂಜಿಕೆಯಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಆ ಭಯದ ವಾತಾವರಣವನ್ನು ಮುಕ್ತ ಮಾಡಿ ನಿರಾಶೆಯಿಂದ ಮತ್ತೆ ಪುಟದೇಳುವಂತಹ ನಮ್ಮ ಕಾರ್ಯಕರ್ತರನ್ನು ಎದ್ದು ನಿಲ್ಲಿಸುವಂತಹ ಆ ಶ್ರೇಷ್ಠ ಕಾರ್ಯಕ್ಕೆ ನನಗೆ ನೀವು ಸಹಕಾರ ಕೊಡಿ ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬೇಕಾದಷ್ಟು ಹೇಳೋದಿದೆ. ಇಲ್ಲಿ ಕೂತಂಥವ್ರು ಬರೇ ಕಾರ್ಯಕರ್ತರು ಅಂತನ್ನುವಂಥದ್ದಲ್ಲ, ಬರೇ ಸದಸ್ಯರು ಅಂತಲ್ಲ, ಬರೇ ಪ್ರಮೋದ್ ಮುತಾಲಿಕನ ಭಾಷಣ ಅಂತ ಕೇಳಕ್ಕಂತ ಬಂದಿಲ್ಲ. ನೀವು ನಿರ್ಭಯವಾಗಿರಿ, ನಿರ್ಭಯವಾಗಿ. ಏನು ಹುಟ್ಟಿದ ಮೇಲೆ ಸಾವು ಇದ್ದೇ ಇದೆ. ಸಾಯೋದಿದ್ದರೆ ದೇಶಕ್ಕಾಗಿ, ಸಾಯೋದಿದ್ದರೆ ಧರ್ಮಕ್ಕಾಗಿ, ಸಾಯೋದಿದ್ದರೆ ಹಿಂದುತ್ವಕ್ಕಾಗಿ, ಸಾಯೋದಿದ್ದರೆ ಗೋಮಾತೆಗೋಸ್ಕರ, ಸಾಯೋದಿದ್ದರೆ ನನ್ನ ಅಕ್ಕ ತಂಗಿಯಗೋಸ್ಕರ ನಾವು ಸಾಯೋಣ. ಸೊ ಅದಕ್ಕೋಸ್ಕರ ಧೈರ್ಯವಾಗಿದೆ. ಹೆದರಿಕೆಯಿಂದ ಜೀವನ, ಹೆದರಿಕೆಯಿಂದ ನಾವು ಇಲ್ಲಿ ತನಕ ಬದುಕಿದ್ದು ಸಾಕು.
ಸಿಡಿದೇಳಬೇಕಾಗಿದೆ. ಸೊ ಆ ಸಿಡಿದೇಳುವಂಥ ಮಾನಸಿಕತೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಒಬ್ಬೊಬ್ಬ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನೀವೇ ಮಾಡಿದ್ರಿ, ಆದ್ರೆ ಇವತ್ತು ನಿಮ್ಮ ಕೈಯಲ್ಲಿದೆ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನೀವೇ ಕಾನೂನನ್ನು ರಚನೆ ಮಾಡಿದ್ರಿ. ಏನ್ ಮಾಡಿದ್ರಿ? ಗೋ ಹತ್ಯಾ ನಿಷೇಧ ಕಾನೂನನ್ನು ಜಾರಿ ಮಾಡಿದ್ರಿ. ಆದರೆ ಆಚರಣೆಗೆ ಇದೆಯಾ ಅದು? ಸ್ವಲ್ಪ ಎದೆ ಮುಟ್ಟಿ ನೀವು ಯೋಚನೆ ಮಾಡಿ. ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಹೇಳಿ ಮಾಡಿದಿರಾ? ಆಗ್ತಾ ಇದೆಯಾ? ನಮ್ಮ ಗೋಮಾತೆಯ ರಕ್ತ ನೆಲದ ಮೇಲೆ ಹರಿಸ ಗೋ ರಕ್ಷಕರನ್ನ ಬಿಡಿಸ್ತಾ ಇಲ್ಲ. ಯಾರು ಗೋಕಳತನ, ಯಾರು ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರುವಂತಹ ಮುಸ್ಲಿಮರನ್ನ ತಾಲೂಕಿನ ಅಧ್ಯಕ್ಷರು ಅಡ್ವೊಕೇಟ್ ಮಾಡಿ ಅವರನ್ನ ಬಿಡಿಸುವಂತಹದ್ದು ಪ್ರಕ್ರಿಯೆ ಮಾಡ್ತಾರೆ. ಎಂಥದ್ದು ಏನ್ ಅರ್ಥ ಆಗದೆ? ಅವ್ರು ಹೇಳ್ತಾರಂತೆ ಉದ್ಯೋಗ ಬೇರೆ, ಇನ್ನು ಸಿದ್ಧಾಂತ ಬೇರೆ ಅಂತ. ಮಾನಸಿಕತೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಒಬ್ಬೊಬ್ಬ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು 100 ಮನೆಗಳಿಗೆ ನಾನು ಪರಿವರ್ತನೆ ಮಾಡ್ತೀನಿ. ಮನೆಗೆ ಹೋಗ್ತೀನಿ. ಹಿಂದುತ್ವಕ್ಕಾಗಿ, ಮುತಾಲಿಕರಿಗೋಸ್ಕರ ಅಲ್ಲ. ಮುತಾಲಿಕ ಒಬ್ಬ ಮುದುಕ 67 ವಯಸ್ಸಾಗಿದೆ, ಅವನಿಗೋಸ್ಕರ ಅಲ್ಲ. ಹಿಂದುತ್ವ ಸಾವಿರಾರು ವರ್ಷದಿಂದ ಬಂದಂತ ಹಿಂದುತ್ವದ ಉಳಿವಿಗೋಸ್ಕರ ಇವತ್ತು ನೀವು ಮತ ಹಾಕಬೇಕು ಅನ್ನುವಂಥದ್ದು ನಾವು ಇಲ್ಲಿ ಕೂತಂಥವ್ರು 100 ಮನೆ ಒಂದು ಪಟ್ಟಿ ಮಾಡಿ, ಲೀಸ್ಟ್ ಮಾಡಿ, ಹೋಗೋದೆ 10 ಸಲ 20 ಸಲ 100 ಸಲ ಆಯ್ತಪ್ಪ, ನಿಮ್ಮ ಮುತಾಲಿಕನಿಗೆ ಹಾಕ್ತೀನಿ, ಹಿಂದುತ್ವಕ್ಕೆ ಹಾಕ್ತೀನಿ ಅಂತವ್ರು ರೋಷ ಬಿಡ್ಬೇಕು. ಅವರು ಆ ರೀತಿ ಬಿಡಬಾರ್ದು. ಯಾಕೆ ಅನ್ನೋದು ಹೇಳ್ತಾ ಇದ್ದೀನಿ. ಅವ್ರ ಹತ್ರ ಬೇಕಾದಷ್ಟಿದೆ, ಎಲ್ಲವೂ ಇದೆ. ಅದರಿಂದ ಬೇರೆ ಬೇರೆ ರೀತಿಯ ತಂತ್ರ ಕುತಂತ್ರ ಮಾಡಬಹುದು. ಅದರ ವಿರುದ್ಧವಾಗಿ ನಮ್ಮ ತಂತ್ರ ಒಂದೇ, ಹಿಂದುತ್ವ. ನಮ್ಮ ತಂತ್ರ ಒಂದೇ, ದೇಶದ ಸುರಕ್ಷತೆ. ನಮ್ಮ ತಂತ್ರ ಒಂದೇ, ಆದರ್ಶ ಹಿಂದೂ ರಾಷ್ಟ್ರ ನಿರ್ಮಾಣ. ನಮಗೇನು RSS ಹೇಳ್ಕೊಟ್ಟಿದೆ ಅದರ ನಿರ್ಮಾಣ ಮಾಡುವಂಥದ್ದು ಒಂದೇ ನಮಗಿದೆ. ಇನ್ನೇನು ಬೇರೆ ಏನಿಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ. ಸೊ ಅದಕ್ಕೆ ಇಲ್ಲಿ ಬಂದಂಥವರೆಲ್ಲರೂ ಕೂಡ ಇನ್ನೂ ಬೇಕಾದಷ್ಟು ನಾವು ಕೆಲಸ ಮಾಡಬೇಕಾಗಿದೆ. ಬಹಳಷ್ಟು ಕೆಲಸ ಇದೆ, ಬಹಳಷ್ಟು ಓಡಾಡಬೇಕಾಗಿದೆ, ಬಹಳಷ್ಟು ಕಡೆ ಇವತ್ತು ನಾವು ಹೋಗಬೇಕಾಗಿದೆ. ಸಾಮಾನ್ಯ ಆಟೋ ಡ್ರೈವರ್ ಒಪ್ಪಿಕೊಂಡು ಹೇಳ್ತಾರೆ ತಾಲೀಕರೇ, ನೀವು ಬಂದಿದ್ದ ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಹೇಳ್ತಾರೆ. ಹೀಗೆ ಎಲ್ಲರ ಮನಸ್ಸಲ್ಲಿ ಇರುವಂತಹದ್ದು ಇವತ್ತು ಬಹಳಷ್ಟು ಒಳ್ಳೆ ಬೆಳವಣಿಗೆ ಇದೆ, ಒಳ್ಳೇದಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇರಂಗಿಲ್ಲ. ಹಣದ ಕೊರತೆ ಇದೆ, ಹಣದ ಕೊರತೆ ಆಗುತ್ತೆ, ದುಡ್ಡಿನ ಕೊರತೆ ಆಗುತ್ತೆ. ನಮಗೆ ದುಡ್ಡು ಹಂಚಕ್ಕಲ್ಲ, ದುಡ್ಡು ಕೊಟ್ಟು ಮತದಾರನ ಕೊಂಡೊಯ್ಕೊಳ್ಳಕ್ಕಲ್ಲ. ನಾಳೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು, ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರಿಗೆ ಕರೆ ಕೊಟ್ರೆ ಹೆಚ್ಚು ಕಡಿಮೆ 5,000 ಜನ ಕಾರ್ಯಕರ್ತರು ಇಲ್ಲಿ ಕಾರ್ಕಳದಲ್ಲಿ ಬಂದು ಇಳಿತಾರೆ. ಅವ್ರಿಗೆ ಊಟ ಹಾಕ್ಬೇಕಲ್ರಿ, ಅವ್ರಿಗೆ ವಸತಿ ಕೊಡ್ಬೇಕಲ್ಲ, ಅವರು ಓಡಾಡಕ್ಕೆ ಇರಬೇಕಲ್ಲ. ಸೊ ಅದೆಲ್ಲವನ್ನೂ ಖರ್ಚು ವೆಚ್ಚದ್ದಿದೆ. ಸೊ ಅದನ್ನ ಹೇಗೆ ಅಂತ ದೇವರೇ ಹೇಳಬೇಕು ನಮಗೆ. ನಮ್ಮ ಹತ್ರ ಗಣಿಗಾರಿಕೆ ಇಲ್ಲ,